1983-84 ಅಂದ್ರೆ ಸರಿಯಾಗಿ 30 ವರ್ಷಗಳ ಹಿಂದೆ ಪಾರಂಪಳ್ಳಿ ಸೇತುವೆ ನಿರ್ಮಾಣವಾಗಿತ್ತು. 30 ವರ್ಷಗಳ ಕಾಲ ನಿರಂತರವಾಗಿ ವಾಹನಗಳ ಸಂಚಾರದಿಂದ ಸೇತುವೆ ಮೇಲ್ಭಾಗದ ರಸ್ತೆ ಅಲ್ಲಲ್ಲಿ ಕಿತ್ತು ಹೋಗಿತ್ತು. ಸೇತುವೆಯ ಎರಡೂ ಬದಿಯ ಪ್ಯಾನೆಲ್ಗಳು ವಾಹನ ಡಿಕ್ಕಿ ಹೊಡೆದು ಒಂದು ಕಡೆ ಸಂಪೂರ್ಣ ಕುಸಿದು ಹೋಗಿತ್ತು. ಸೇತುವೆಯ ಅಡಿಭಾಗದಲ್ಲಿ ಹಾಕಲಾಗಿರುವ ಭೀಮ್ಗಳಲ್ಲಿ ಸಿಮೆಂಟ್ ಕಿತ್ತು ಹೋಗಿ ಒಳಗಿನ ಕಬ್ಬಿಣದ ಕಂಬಿಗಳು ಉಪ್ಪು ನೀರಿನ ಹೊಡೆತಕ್ಕೆ ಸಂಪೂರ್ಣ ತುಕ್ಕು ಹಿಡಿದು ಉದುರುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಮಳೆಯ ಹೊಡೆತಕ್ಕೆ ಸೇತುವೆ ಭಾರವಾಗಿ ದಿನೇ ದಿನೇ ಬಿಲ್ಲಿನಂತೆ ಕೆಳಮುಖವಾಗಿ ಬಾಗುತ್ತಿದೆ. ದಿನಕ್ಕೆ 10-15 ಲೋಡ್ ಭಾರವಾದ ಕಲ್ಲು ತುಂಬಿರುವ ಟಿಪ್ಪರ್ ಇದೇ ಸೇತುವೆ ಮೂಲಕ ಸಂಚರಿಸುತ್ತಿದೆ. ಇದರಿಂದ ಸೇತುವೆಗೆ ಮತ್ತಷ್ಟು ಭಾರ ಮತ್ತು ಒತ್ತಡ ಬೀಳುತ್ತಿದ್ದು, ಹೀಗೆ ಮುಂದುವರೆದರೆ ಸೇತುವೆ ನೀರು ಪಾಲಾಗೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಪಟ್ಟಣ ಪಂಚಾಯತ್ ಸೇತುವೆ ಶಿಥಿಲಗೊಂಡಿದೆ, ಘನವಾಹನ ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ಇದರಿಂದ ಯಾವುದೇ ಯೂಸ್ ಆಗಿಲ್ಲ. ಆಲ್ರೆಡಿ ಸೇತುವೆ ಕುಸಿಯುವ ಎಲ್ಲ ಲಕ್ಷಣ ಇದೆ. ಅಡಿಗಡೆ ಫುಲ್ಲು ಕಂಬಿ ಕಾಣಿಸ್ತಾ ಇದೆ. ನಮಗಿರೋದು ಇದೇ ಒಂದು ಸಂಪರ್ಕ ಸೇತುವೆ ಅಂದರೆ ಇದೇ ಒಂದು. ಇದನ್ನ ಬಿಟ್ಟು ನಾವು ಕೋಟಾ ಮಾರ್ಗವಾಗಿ ಇಲ್ಲಿ ಬರಬೇಕು. ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿ ಮಾಸಿಕ ಸಭೆಯಲ್ಲಿ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಸಮ್ಮುಖದಲ್ಲಿ ಈ ಸೇತುವೆಯ ದುರಸ್ತಿಯ ಬಗ್ಗೆ ಚರ್ಚಿಸಲಾಗಿತ್ತು. ಆಗ ಶೀಘ್ರದಲ್ಲಿ ಸೇತುವೆ ಜೀರ್ಣಾವಸ್ಥೆಗೆ ತರಲು ಪ್ರಯತ್ನ ನಡೆಸುವುದಾಗಿ ತಿಳಿಸಿದ್ದರು. ಅಲ್ಲದೆ ಅಲ್ಲಿಯವರೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಪಟ್ಟಣ ಪಂಚಾಯಿತಿಗೆ ತಿಳಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಎಚ್ಚರಿಕೆ ಫಲಕ ಅಳವಡಿಸಿದ್ದು ಬಿಟ್ಟರೆ ಸೇತುವೆ ಜೀರ್ಣಾವಸ್ಥೆ ನಿಟ್ಟಿನಲ್ಲಿ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಕರೆಸಿದಂಥ ಇಂಜಿನಿಯರ್ ಹೇಳಿದ್ದಾರೆ ಸೇತುವೆ ಸದೃಢವಾಗಿದೆ ಅಂತ. ಸದೃಢವಾಗಿದೆಯೋ ಇಲ್ವೋ ಅಡಿಗಡೆಯಿಂದ ನೋಡಿದ್ರೆ ಕಾಣಿಸುತ್ತೆ, ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಈ ಒಂದು ತೊಂದರೆಯನ್ನು ಪರಿಹರಿಸಿಕೊಡ್ಬೇಕು. ಸಾಲಿಗ್ರಾಮದಿಂದ ಪಾರಂಪಳ್ಳಿ ಸಂಪರ್ಕಕ್ಕೆ, ಮೀನುಗಾರರ ದೈನಂದಿನ ಕೆಲಸ ಕಾರ್ಯಗಳಿಗೆ, ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಇದೇ ಸೇತುವೆ ಮುಖ್ಯ ಹಾದಿಯಾಗಿದೆ. ಒಂದೊಮ್ಮೆ ಈ ಸೇತುವೆ ಮುರಿದರೆ ಪಾರಂಪಳ್ಳಿ ಪರಿಸರದವರು ಒಂದೋ ಕೋಡಿ ಕನ್ಯಾನ ಮೂಲಕ ಸಾಸ್ತಾನಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಸುಮಾರು 5 ಕಿಲೋಮೀಟರ್ ಸುತ್ತು ಹಾಕಿ ಬರಬೇಕು. ಇಲ್ಲ ಪಾರಂಪಳ್ಳಿಯವರು ಮಣ್ಣೂರು ಪಡುಕೆರೆಗೆ ಬಂದು ಅಲ್ಲಿನ ಕೋಟ ಅಮೃತೇಶ್ವರಿ ಮೀನುಗಾರಿಕಾ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ 6 ಕಿಲೋಮೀಟರ್ ಸುತ್ತು ಹಾಕಿ ಸಾಲಿಗ್ರಾಮಕ್ಕೆ ಬರಬೇಕಾದ ಪರಿಸ್ಥಿತಿ ಇದೆ. ಪಾರಂಪಳ್ಳಿ ಸಾಲಿಗ್ರಾಮ ಸಂಪರ್ಕಕ್ಕೆ ಮತ್ತೊಂದು ಸೇತುವೆ ಇದೆ. ಅದು ನಾಯಕನಬೈಲಿನಲ್ಲಿರುವ ಮರದ ಕಾಲು ಸೇತುವೆ. ಪ್ರತಿ ವರ್ಷ ಆ ಸೇತುವೆಯನ್ನ ಶಾಶ್ವತ ಸೇತುವೆಯಾಗಿಸುವ ಕುರಿತು ಸ್ಥಳೀಯರು ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಆ ಕಾಲು ಸೇತುವೆ ಕೇವಲ ಚುನಾವಣೆಯ ಆಶ್ವಾಸನೆ ಸೀಮಿತವಾಗಿದ್ದು ಬಿಟ್ರೆ ಇದುವರೆಗೂ ಯಾರೂ ಕೂಡ ತಲೆ ಹಾಕಿ ನೋಡಿಲ್ಲ. ನಾಯಕನಬೈಲ್ನಲ್ಲಿ ಶಾಶ್ವತ ಸೇತುವೆಯಾದಲ್ಲಿ ಪಾರಂಪಳ್ಳಿ ಸೇತುವೆಗೆ ಪರ್ಯಾಯ ವ್ಯವಸ್ಥೆ ಆಗುತ್ತಿತ್ತು. ಪಾರಂಪಳ್ಳಿ ಸೇತುವೆ ಮೇಲಿನ ಒತ್ತಡ ಕಡಿಮೆಯಾಗುತ್ತಿತ್ತು. ರಾಜೇಶ್, ಸ್ಪಂದನ ನ್ಯೂಸ್, ಸಾಲಿಗ್ರಾಮ.